ಪಾತ್ಯಾರಿಗೆ ಬತ್ ನಮ್ಮಂತಿಯರಿಗೆಲ್ಲ ನಮಸ್ಕಾರ ಬಂದಿದ್ದು ಏನು ಕಾರ್ಯಕ್ರಮ ಶುರು ಆಗ್ಬಿಡತ್ತ ಏನು ತುಳು ಬಂತು ಅಂತನ. ನನ್ನ ಹೆಂಡತಿ ಸುಬ್ರಹ್ಮಣ್ಯದವಳು, ಆಗ ಒಂಚೂರು ಕಲ್ತ್ಕೊಂಡಿದ್ದೀನಿ, ಬೈದ್ರಿಗೆ ಗೊತ್ತಾಗಬೇಕಲ್ಲ, ಹಾಗೆ ಒಂಚೂರು ಕಲ್ತ್ಕೊಂಡಿದ್ದೀನಿ ನಾನು. ಇವತ್ತಿಲ್ಲೇ ನಿಮ್ಮ ಕುದುರೆ ತಾಯಿಯವರು ಕೋಣೆ ಮಜಲಿದ್ದಾರೆ, ಅವ್ರ ಮೇಲೆ ಉಣ್ಕೊಂಬಂದೆ ಆರಾಮಾಗಿ. ಈ ಕಾರ್ಯಕ್ರಮ ಶುರು ಮಾಡೋಕ್ಕೆ ಖುಷಿ ಆಗ್ತದೆ ನನಗೆ. ಭಾಳ ಸಂತೋಷ ಅಂದರೆ ಮಂಗಳೂರು ಭಾಷೆನೇ ಹೇಗೆ ಗ್ರಂಥ ಕನ್ನಡ ಅಂತ. ನೀವೆಲ್ಲ ಕನ್ನಡ ಮಾತಾಡೋದು ಹೇಗೆ ನನ್ನ ಹೆಂಡತಿಯಿಂದನೇ ಕಲ್ತಿರೋದು. ಬನ್ನಿ ಕೂತ್ಕೊಳ್ಳಿ. ನಮ್ಮ ಕಡೆ ಆದರೆ ಬಲ ಕುಂತ್ಕಲ್ಲ ಹೊರಲ್ಲ ಅಂದ್ಬಿಡ್ತೀವಿ. ನೀವು ಹಂಗಿಲ್ಲ, ಬನ್ನಿ ಕುಳಿತುಕೊಳ್ಳಿ, ಚಹಾ ಕುಡಿತೀರಾ ಮತ್ತು ನೀರು ಬೆಲ್ಲ ತಂದು ಕೊಡ್ತೀರಾ. ನಮ್ಮಲ್ಲಿ ಹಂಗಿಲ್ಲ, ನೀರು ಕುಡ್ಕೊ ಹೋಯ್ತೆ ಏನು ಮಾಡಿದೆ, ಕಾಫಿ ಕುಡ್ದೆಯಾ, ಟೀ ಕುಡ್ದೆಯಾ, ಏನು ಮಾಡ್ದೆ ಅಂತೀವಿ. ಈ ಮಂಗಳೂರಿನವರು ಮತ್ತು ಮೈಸೂರಿನವರು ಬಸ್ಸಲ್ಲಿ ಹತ್ತಿದ್ರೆ ಹೆಂಗಿರುತ್ತೆ ಅಂತ. ನೀವು ಮಂಗಳೂರಿನವರು ವ್ಯಾವಹಾರಿಕವಾಗಿ ಮಾತಾಡೋರು, ಎಷ್ಟು ಬೇಕೋ ಅಷ್ಟೇ ಮಾತಾಡ್ತೀರಾ. ನಮ್ಮ ಕಡೆ ಹಂಗಲ್ಲ, ವಿಷಯನೇ ಬೇಕಿಲ್ಲ, ಸುಮ್ಮನೆ ಮಾತಾಡ್ತೀವಿ ನಾವು. ನಮ್ಮನ್ನು ಅದಕ್ಕೆ ಬೈತಾರೆ ಮೈಸೂರು ಕಡೆ ಅವ್ರನ್ನ, ಆದರೂ ತಡ್ಕೊಂಡಿದ್ದೀವಿ. ಮೈಸೂರಿನವ್ರು ಮಾತು ಜಾಸ್ತಿ ಅಲ್ಲ, ಮಂಗಳೂರಿನವ್ರ ಪಕ್ಕ ಕೂತ ಇವನೇ ಶುರು ಮಾಡ್ತಾನೆ. ಎಲ್ಲಿ ಹೋಯ್ತಾ ಇದ್ದೀರಿ? ಮಂಗಳೂರಿಗೆ ಹೋಯ್ತಾ ಇದ್ದೀರೋ? ಇಲ್ಲ. ಮತ್ತು ಇನ್ನೆಲ್ಲಿ ಹೋಯ್ತಾ ಇದ್ದೀರಿ? ಪುತ್ತೂರಿಗೆ ಯಾಕೆ ಹೋಯ್ತಾ ಇದ್ದೀರಿ? ನೆಂಟರ ಮನೆ. ನೆಂಟರು ಒಂದು ಯಾರು? ಭಾವನ ಮನೆ. ಅಕ್ಕನ ಗಂಡ ಅನ್ನಿ? ಅಲ್ಲ. ತಂಗಿ ಗಂಡ ಅನ್ನಿ? ಹೌದು. ಇವನು ಅಂತಾನೆ, ಏನು ಇವನು ಉತ್ತರ ಇಷ್ಟೇ ಕೊಡ್ತಾನಲ್ಲ, ಪ್ರಶ್ನೆನೂ ನಾನೇ ಕೇಳಿ ಉತ್ತರನೂ ನಾನು ಹೇಳ್ಬೇಕಲ್ಲ ಅಂತ 5 ನಿಮಿಷ ಇವನೇ ಮಾತಾಡ್ಸಂತ. ತಿರ್ಗ ಮದುವೆ ಆಗಿದ್ದೋ? ಆಗಿದೆ. ಮಕ್ಕಳು? 2 ಗಂಡು ಅನ್ನಿ? ಅಲ್ಲ. 2 ಹೆಣ್ಣು ಅನ್ನಿ? ಅಲ್ಲ. 1 ಗಂಡು 1 ಹೆಣ್ಣು ಅನ್ನಿ? ಹೌದು. ಎಷ್ಟೊತ್ತು ಮಾತಾಡ್ತೀರಿ ನೋಡಿ. ನಾನು 25 ವರ್ಷ ಅನುಭವಿಸ್ತಾ ಇದ್ದೀನಿ. ನನ್ನ ಹೆಂಡ್ತಿನೂ ಮಂಗಳೂರಿನೋಳು, ಕುಕ್ಕೆ ಸುಬ್ರಹ್ಮಣ್ಯದವಳು. ಅದಕ್ಕೆ ಇದನ್ನು ಹೇಳಬೇಕು ಅಂತಲೇ ನಾನು ಹೇಳಿದ್ದೆ ಅಷ್ಟೇ. ಅದೇ ನಮ್ಮವ್ರನ್ನ ಮಾತಾಡಿಸಿ ನೀವು ಕೇಳಿರೋ ಪ್ರಶ್ನೆ ಏನು, ಉತ್ತರ ಏನು ಕೊಡ್ತೀವಿ ನೋಡಿ. ಏನು ಸ್ವಾಮಿ ಎಲ್ಲೋ ಹೋಗ್ತಿದ್ದೀರಾನೆ? ನಮ್ಮದು ಒಂದು ಜನ್ಮ ತಕಳೆ ಇಲ್ಲ. ಅವನಲ್ಲಿ ನನ್ನ ಮಗ ಭಯವಸಿ ಬಿಡಿದ, ಬೇಡಕಲ್ಲ ಮದುವೆ ಮಾಡ್ಕೊಂಡು ಅಂತ ಕೇಳಿಲ್ಲ. ಹೋಗಿ ಬೆಳಗಿರ ಎಣ್ಣ ಮಾಡ್ಕೊಬಂದ್ರೆ ಮಾನಿಲ್ಲ ಮರ್ಯಾದಿಲ್ಲ, ಮದುವೆಗೆ ಹೋಗೋನಲ್ಲ. ನಾನು ಬಡ್ಕೊತೀನಾಗೆಲ್ಲ ಹೋಗ್ಬರ್ಕಿಲ್ಲ, ಮಾವನ ಮನೆಗೆ ಮುರ್ಮುಡಿಸ್ಕೊ ಹೋಗಿ ಸಾಯ್ಬಾರ್ದು ಹಂಗೆಲ್ಲ ಅಂತ ಹೇಳಿ ಕೇಳೋಗಿಲ್ಲ. ಹೋದ್ರೆ ಇವ್ರು ಮಾವ ಏನು ಕೊಡ್ಬೋದು ಅವ್ನ ಪಕ್ಕ ಏನು ಹೇಳ್ತಾರೆ, ಕಳೆ ಪರಿ ಕೊಟ್ಟೋನಲ್ಲ, ಮಾನ ಮರಿದ್ದೆ ಅವ್ನಿಗೆ. ಅದು ಹೋಗ್ಲಿ ಅಂದ್ರೆ ಏನು ನಾಟಿ ಮಾಡೋಕ್ಕೆ ಯಾರಿಲ್ಲ, ಗದ್ದೆಲ್ಲ ತಾಯಿರ ಬೀಳ್ತಾ ಕೂತವೆ, ಆಯೋರಿಲ್ಲ ಅಂತ ನಾವು ಸಾಯ್ತಾ ಕೂತಾರೆ, ಮದುವೆ ಹೋಗೋ ಕೂತ್ಕೋತಾನೆ. ನಾನು ನಮ್ಮ ಹೆಂಗಸಕ್ಕೆ ಬಂದು ಬೈತೀನಲ್ಲ ಕಡಿಮೆ, ಮಾನ ಮರಿದ್ದೆ ಹೋಗಿಂತ ಎತ್ಬಿಡ್ದೆ ಸುಮ್ಕಿರ್ಬೋದ್ವಿ. ಆ ಹೆಣ್ಮೇಲೆ ಒಂದು ಗಂಡಾಗದೆ ನೀ ಯಾಕೆ ಹಿಂಗೆ ಬಿಡ್ಕೋತೀನಿ, ಅವಳು ಬೇರೆ ಬಾಯಿ ಬಂದು ಬೈತಾಳೆ. ಅದು ಯಾವತ್ತು ಕೊಬ್ಬ ದೊಣ್ಣೆ ಹಿಡ್ಕೊಂಡು ಹಂಗೆ ರ್ಯಾಪ್ ಆಡ್ಬಿಟ್ಟು ಮುಗಿಸ್ಬಿಡ್ತೀನಿ. ಅದಕ್ಕೆ ಪಕ್ಕದವ್ರು ಮಂಗಳೂರು ಅಂತಾರೆ, ಊರು ಬಂತು ನಾವು ಇಳಿಬೋದಾ ಅಂತಾರೆ. ಅಂದರೆ ಅಲ್ಲಿ ತನಕ ಮಾತಾಡ್ತಾನೆ ಇರ್ತೀವಿ ನಾವು ಅಂತ. ಆ ಥರ ನಮ್ಮ ಭಾಷೆ. ಇನ್ನು ಉತ್ತರ ಕರ್ನಾಟಕದ ನಿಮ್ಮ ಪ್ರಾಣೇಶ್ವರ ನೋಡಿರ್ತಾರಲ್ಲ, ಅವರೆಲ್ಲ ಹೇಳೋದು ಯಾವಾಗ ಕೇಳಿ ಅವರು, ನಾವು ಉತ್ತರ ಕರ್ನಾಟಕದವರು, ಗಂಡು ಮೆಟ್ಟಿದ ನಾಡು, ನಾವೇನು ಹೆಣ್ಣು ಮೆಟ್ಟಿದ ನಾಡ. ನಾನು ಹೇಳೋದು ಇಷ್ಟೇ, ಕನ್ನಡ ಮಾತಾಡೋರೆಲ್ಲ ಕನ್ನಡದವ್ರು ಅಷ್ಟೇ ನಮಗೆ ಬೇಕಾಗಿರೋದು. ಅವ್ರವ್ರಿಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದು, ಒಂದು ಸನ್ಮಾನ ಕಾರ್ಯಕ್ರಮ ಎಲ್ಲ ಆಯಿತು. ಆದಮೇಲೆ ನಮ್ಮನ್ನು ಪರಿಚಯ ಮಾಡ್ಕೊ ಒಬ್ಬ ಮನುಷ್ಯ ಬಂದು ಭಾಳ ಅದ್ಭುತವಾಗಿ ಕನ್ನಡ ಮಾತಾಡಿದ್ದ ಮನುಷ್ಯ. ನನ್ನ ಪರಿಚಯ ಎಲ್ಲ ಮಾಡಿಕೊಟ್ಬಿಟ್ಟು ಬಂದು ಅವ್ನು ಕೆಳಗಡೆ ಕೂತ್ಕೊಂಡ. ನಾನು ಸುಮ್ಮನಿಲ್ಲಾರ್ದೆ, ಭಾಳ ಚೆನ್ನಾಗಿ ಕನ್ನಡ ಮಾತಾಡ್ತೀರಿ ಸರ್, ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಿ, ಎಷ್ಟು ಚೆನ್ನಾಗಿ ಪರಿಚಯ ಮಾಡಿಕೊಡ್ತೀರಿ ಅತಿಥಿಗಳನ್ನ ಅಂದೆ. ಅದಕ್ಕೆ ಅವನೇನು ಅನ್ಬೇಕು ನನಗೆ, ಸರ ನೀವು ಕರೆ ಹೇಳಿದ್ರು ಕೇಳ್ತೀರಿ, ಸುಳ್ಳು ಹೇಳಿದ್ರು ಕೇಳ್ತೀರಿ, ನಮ್ಮ ಊರಿಗೆ ಯಾವ ಸುಳೆ ಮಗ ಬಂದರೂ ನಾನೇ ರೀ ಪರಿಚಯ ಮಾಡೋದು ಅಂತ. ನಾನೇ ಕೇಳಿ ನಾನೇ ಹೋಗಿಸ್ಕೊಂಡಾಗಾಯಿತು. 5 ನಿಮಿಷ ಆದಮೇಲೆ ನಾನು ಕೇಳ್ದೆ, ತಾವ್ಯಾರನ್ನು ಗೊತ್ತಾಗಲಿಲ್ವಲ್ರಿ ಅಂದ. ಯಾವ ಸುಳೆ ಮಗನ ಪರಿಚಯ ಮಾಡಿಕೊಟ್ಟು ಅದೇ ಸುಳೆ ಮಗ ನಾನು ನೋಡು ಅಂದೆ. ಇದು ಹೇಗಿರ್ತದೆ ಭಾಷೆಯನ್ನು ಕೇಳಿದ್ದು. ಆದರೆ ನಿಜವಾದ ಕನ್ನಡ ನೋಡಬೇಕು ಅಂದರೆ ನೀವು ಬೆಂಗಳೂರಿಗೆ ಹೋಗ್ಬೇಕು, ಸಿಟಿ ಬಸ್ ಹತ್ತಬೇಕು. ಯಾವ್ದಾದ್ರು ಹೆಣ್ಣು ಮಕ್ಳಿಗೆ ಒಂಚೂರು ಕಾಲು ತಾಕಲಿ, ಇಂಗ್ಲೀಷಲ್ಲಿ ಸಾರಿ ಏನು ಎಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡ್ತಾಳೆ, ಇಟ್ಸ್ ಆಲ್ ರೈಟ್ ಬೆಂಡಾಗ್ಬಿಡ್ತಾಳೆ. ಅದೇ ಕನ್ನಡದಲ್ಲಿ ದಯವಿಟ್ಟು ಕ್ಷಮಸಾಮಾನಿ ಶುದ್ಧ ಬಾಯಿಗೆ ಬಂದಂಗೆ ಬೈತಾಳೆ. ದಟ್ ಫೆಲ್ ಇಸ್ ಆಕ್ಸಿಡೆಂಟ್ನ ಹೊಟ್ಟೆ ಪಿಂಡ ಎವ್ರಿಥಿಂಗ್ ಹ್ಯಾಪೆಂಡ ಕಿಕ್ಕಡ ಅಂತಾಳೆ. ಒಂದು ಸಣ್ಣ ಕನ್ನಡ ಮಾತಿಗೆ ಎಷ್ಟು ಬಯಸ್ಕೋಬೇಕು ಬೆಂಗಳೂರಲ್ಲಿ. ಇದನ್ನೂ ತಡ್ಕೋಬೋದು. ಮೈಸೂರು ಬೆಂಗಳೂರು ಜನ ಹೆಂಗೆ ಅಂದರೆ ನಾಯಿಗಳು ಸಾಕ್ತೀವಿ ನೋಡಬೇಕು. ನಮಗಿಂತ ಎತ್ತರದ ನಾಯಿ, ಆ ನಾಯಿ ಸಾಕೋಬೋದು 5 ಸಂಸಾರ ಸಾಕ್ಬೋದು. ಅದು ಇಂಗ್ಲೀಷ್ ಬ್ರೀಡ್ ಆಗಂತ ಸಾಕಿರ್ತಾರೆ. ಬೆಳಗ್ಗೆ ಹೊತ್ತು ನಾಯಿನ ಕರ್ಕೊಂಡು ವಾಕಿಂಗ್ ಹೋಗ್ತಾರೆ, ನೋಡ್ಬೇಕು ನೀವು ಸರಿಯಾಗಿ. ನಾಯಿನ ಕರ್ಕೊಂಡು ಇವ್ರು ಹೋಗ್ತಾರೋ, ಇವ್ರು ಕರ್ಕೊಂಡು ನಾಯಿ ಹೋಗೋತಾ ಗೊತ್ತಲ್ಲ, ಹಿಂಗೆ ಹಿಡ್ಕೊಂಡ್ಬಿಟ್ಟು ಬಕ್ಸಿ ಡೋಂಟ್ ಬುಡ ಸ್ಟಾಪ್ ಡಾ ಅಂತಿರ್ತಾರೆ. ಅದಕ್ಕೆ ಯಾವ ಭಾಷೆ ಮಾತಾಡಿದ್ರೂ ಅರ್ಥ ಆಗುತ್ತೆ. ನಿಮ್ಮೂರಲ್ಲಿ ಬಗ್ಗಿ ಬಲ ಅಂದರೆ ಬಂದ್ಬಿಡುತ್ತಲ್ವ, ಅದಕ್ಕೆ ಗೊತ್ತಾಗುತ್ತೆ. ಅದಕ್ಕೆ ಇಲ್ಲ ಹಂಗಿಲ್ಲ, ಅದಕ್ಕೂ ಇಂಗ್ಲೀಷಲ್ಲೇ ಮಾತಾಡ್ತಿದ್ರು. ಸ್ಟ್ಯಾಂಡ್ ಅಪ್, ಸಿಟ್ ಡೌನ್, ಡೋಂಟ್ ಸಿಟ್. ಹಿಂಗೆ ಒಂದು ಕನ್ನಡದಲ್ಲಿ ಮಾತಾಡೋದು 3rd ಕ್ಲಾಸ್ ಥರ ಹಿಂಗೆ ನೋಡ್ತದು. ಇಂಗ್ಲೀಷ್ ಕೇಳಿ ಬೊಗಳೋದು ಇಂಗ್ಲೀಷಲ್ಲಿ ಅದು ಗೋ 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 ಅಂಥವ್ರ ಮೇಲೆ ಒಂದು ಸಣ್ಣ ಹೆಣ್ಮಗು ಉಟ್ಕೊಂಡ್ಬಿಡುತ್ತೆ. ಅದನ್ನಂತ ಪಾಪ ಐ ವಾಂಟ್ ಪಮೆರಿಯನ್ ಹಾಕಿ, ಪಾಪ ಪಮೆರಿಯನ್ ಆಗುತ್ತೆ. ಪಮೆರಿಯನ್ ಗೊತ್ತಲ್ಲ, ಜೂಲ್ ನಾಯಿ ಮರಿ ಪುಟ್ಟದಾಗಿ ಮುದ್ದಾಗಿ ಬೆಳ್ಳಗಿರುತ್ತೆ. ಅದು ಅಮೇರಿಕಾ ಬ್ರೀಡು. ಅದನ್ನು ಕರ್ಕೊಂಡು ಮನೆಗೆ ಬಂದುಬಿಡ್ತಾರೆ. ಈ ಇಂಗ್ಲೀಷ್ ನಾಯಿಗೆ ಸಂಕಟ ಶುರು ಆಗುತ್ತೆ. ಇನ್ನೆಲ್ಲ ಪ್ರೀತಿ ಈ ಅಮೇರಿಕಾಗೆ ಮಾಡಿಬಿಟ್ರೆ ನನಗೆ ಮರ್ಯಾದೆ ಹೋಗುತ್ತಲ್ಲ, ಇಂಗ್ಲೀಷಲ್ಲೇ ಬೈದು ಕಳ್ಸೋಣ ಅಂತ ಗೋ ಗೋ ಗೋ. ಇದು ಅಮೇರಿಕಾ ಸುಮ್ಮನೆ ಇರುತ್ತೆ, ವೈ ವೈ. ನೋಡಿ, ನಾಯಿಗಳಿಗೆ ಇಂಗ್ಲೀಷ್ ಕಲಿಸೋರು ನಾವು ಕನ್ನಡದವರು. ಆದರೂ ನಾಯಿಗಳಲ್ಲೂ ಸರ್ವಶ್ರೇಷ್ಠವಾದ ನಾಯಿ ಯಾವುದು ಅಂದರೆ ನಮ್ಮ ಕರ್ನಾಟಕದ ನಾಯಿಗಳು, ಅದರಲ್ಲೂ ಬೀದಿ ನಾಯಿಗಳು,
ಅದರಲ್ಲೂ ಕಂತ್ರಿ ನಾಯಿ. ನೋಡಿ ಎಷ್ಟು ಚೆನ್ನಾಗಿ ಕನ್ನಡದಲ್ಲಿ ಜಗಳ ಕಾಯ್ತವೆ. ಈ ಬಿದ್ದಿಂದ ಆ ಬಿದ್ದಿಗೆ ನಾಯಿ ಬಂದ್ಬಿಡ್ಲಿ, ಮಧ್ಯ ಒಂದು ಲಕ್ಷ್ಮಣ ರೇಖೆ ಹಾಕೊಂಡ್ಬಿಡುತ್ತವೆ. ಇದಕ್ಕೂ ವಿಜಯ ಬೀಳೋದಿಲ್ಲ ಮೇಲೆ, ಸುಮ್ಮನೆ ಜಗಳ. ಮೊದಲು ಈ ಕಡೆದಂತೆ ಯಾಕ ಯಾಕ ಬೇಡ ನೋಡ ಬೇಡ ನೋಡ ಬಗ ಯಾಕ ಬಗ ಯಾಕ. ಬೆಳಗಿಂದ ಸಾಯಂಕಾಲದ್ರಿಗೆ ಒಂದ್ರ ಮೇಲೆ ಬೀಳ. ಹಾಗೆ ನಾವು ಕನ್ನಡದವರು ಅಷ್ಟೇ, ಯಾರಿಗೇನು ಮಾಡಲ್ಲ. 5 ದಿವಸ ಹೊಡ್ಕೋತೀವಿ, 6ನೇ ದಿವಸ ಮಲ್ಕೋತೀವಿ. ಈಗ ಒಂದು ಚಪ್ಪಾಳೆ ಹೊಡೆಯೋ ಟೈಮು. ಈಗ ನೇರವಾಗಿ ಸಿನಿಮಾ ರಂಗಕ್ಕೆ ಬಂದ್ಬಿಡ್ತೀನಿ, ಯಾಕೆಂದರೆ ಸಮಯ ಕಡಿಮೆ ಇರೋದ್ರಿಂದ. 1944ನೇ ಇಸ್ವಿಯಿಂದ 2024ರವರೆಗೆ ಕನ್ನಡ ಚಿತ್ರರಂಗದಲ್ಲಿ ಸಾಹಿತ್ಯ ಮತ್ತು ನೃತ್ಯ ಯಾವ ರೀತಿ ಬದಲಾಯಿಸೋದು ತೋರಿಸ್ತೀನಿ. 44 ನಿಮಿಷದಲ್ಲಿ ಒಂದೇ ಒಂದು ಡಬ್ಬ ಕ್ಯಾಮ್ರಾ ಇತ್ತು. ಅವಾಗ ಲಕ್ಷ್ಮೀ ದೇವಮ್ಮನವ್ರ ನಾಯಕಿ ವಸಂತ ಸೇನ ಚಿತ್ರ. ಬರೀ ಕ್ಲೋಸಪ್ ಶಾಟ್ಸ್ ಮಾತ್ರ ತಗೊಳ್ತಿದ್ರು, ಭುಜ ಮಾತ್ರ ಕುಣಿಸೋರು, ಇನ್ನೇನು ಕಾಣ್ತಿರಲಿಲ್ಲ. 44ರಲ್ಲಿ ಹಾಡು ಹೇಗಿತ್ತು, ಆ ಡ್ಯಾನ್ಸ್ ಹೇಗಿತ್ತು. ಪ್ರಿಯ ಮಧುವನದಲ್ಲಿ ಓಲಾಡು ಬಾಬಾ, ಪ್ರಿಯ ಮಧುವನದಲ್ಲಿ, ಪ್ರಿಯ ಮಧುವನದಲ್ಲಿ ಓಲಾಡು ಬಾಬಾ, ಪ್ರಿಯ ಮಧುವನದಲ್ಲಿ, ಪ್ರಿಯ ಮಧುವನದಲ್ಲಿ. ಇಷ್ಟೇ ಇತ್ತು ಅವಾಗ. ಇನ್ನು 55ನೇ ಇಸ್ವಿ ಬಂತು. ಆಗ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್ ಬಂದ ಸಮಯ. ನಮ್ಮ ರಾಜ್ಕುಮಾರ್ಗೆ ಅವಾಗ ತಮಿಳ್ನಾಡಿನ C.H. ಜಯರಾಮನ್ ಹಾಡು ಹೇಳೋರು. ಅವ್ರಿಗೆ ಕರೆದಿಳಿದು ರಾಜ್ಕುಮಾರ್ಗೆ, ನೋಡಿ ರಾಜ್ಕುಮಾರ್ ಅವರೇ, ನೇರ ದೃಶ್ಯ ಮಾತ್ರ ತೊಗೊಳಕ್ಕಾಗೋದು, ಅದಕ್ಕೆ ಕ್ಯಾಮ್ರಾನ ನೇರವಾಗಿ ನಿಲ್ಲಿಸಿದ್ದೀವಿ, ಒಂದೇ ಕಡೆ ನಿಂತ್ಕೊಳ್ಳಿ, ಕೈ ಮಾತ್ರ ಹೀಗನ್ನಿ, ಆ ಕಡೆ ಈ ಕಡೆ ಓಡಾಡಬೇಡಿ ಅಂದರು. ಯಾಕೆ ಓಡಾಡಬಾರ್ದು ಅಂದರು, ನೀವೇ ಕಾಣಲ್ಲ ಅದಕ್ಕೆ ಅಂದರು. ಆ 55ರ ಹಾಡು ಹೇಗಿತ್ತು, ಆ ಡ್ಯಾನ್ಸ್ ಹೇಗಿತ್ತು. ಶರಣು ಶಂಕರ ಶಂಭೋ ಓಂಕಾರನಾದ ರೂಪ ಮೊರೆಯನಿ ಆಲಿಸಿ ಪಾಲಿಸೋ ಸರ್ವೇಶ. ಶಿವಪ್ಪ ಕಾಯೋ ತಂದೆ, 3 ಲೋಕ ಸ್ವಾಮಿ ದೇವ, ಶಿವೆಯನ್ನು ತಾಳಲಾರೆ ಕಾಪಾಡೆಯ ಹರನೇ. ಇಷ್ಟೇ ಇತ್ತು ಅವಾಗ. ಇನ್ನು 58ನೇ ಇಸ್ವಿ ಬಂತು, ಇನ್ನೊಂದು ಸ್ವಲ್ಪ ಬದಲಾದರು. ಆಗ ರತ್ನಗಿರಿ ರಸ ಪಿಕ್ಚರು, ಜಮುನಾ ಅವ್ರ ನಾಯಕಿ. ಅವಾಗನ್ನ ಹೀರೋಯಿನ್ಗಳನ್ನ ನೋಡಬೇಕು ಅನ್ಸೋದು, ಗುಂಡು ಗುಂಡಕ್ಕೆ ಚೆನ್ನಾಗಿರೋರು. ಇವಾಗ ನಂಗೆ ಹೆಣ ಇದ್ದಂಗೆ ಇರ್ತಿರ್ಲಿಲ್ಲ. ಆಗ ಹೀರೋಯಿನ್ನೇ ಕರೆದಿಡಿದ್ರು, ನೋಡಮ್ಮ ಒಂದೇ ಕಡೆ ನಿಂತ್ಕೊಂಡು ಅಲ್ಲೇ ನಿಂತ್ಕೊಂಡೇ ಡ್ಯಾನ್ಸ್ ಮಾಡಮ್ಮ ಅಂತ. ಆ 58ನೇ ಇಸ್ವಿಲಿ ನಿಂತ್ಕೊಂಡು ಹೆಂಗೆ ಡ್ಯಾನ್ಸ್ ಮಾಡೋರು, ಆ ಹಾಡು ಹೇಗಿರ್ತಿದ್ದು. ಅಮರ ಮಧುರ ಪ್ರೇಮ ನೀ ಬಾ ಬೇಗ ಚಂದಮಾಮ, ಬಾ ಬೇಗ ಚಂದಮಾಮ. ಅಮರ ಮಧುರ ಪ್ರೇಮ ನೀ ಬಾ ಬೇಗ ಚಂದಮಾಮ, ಬಾ ಬೇಗ ಚಂದಮಾಮ. ಅಮರ ಮಧುರ ಪ್ರೇಮ ನೀ ಬಾ ಬೇಗ ಚಂದಮಾಮ, ಬಾ ಬೇಗ ಚಂದಮಾಮ. ಇಷ್ಟೇ ಇತ್ತು ಅವಾಗ. ಇನ್ನು 60ನೇ ಇಸ್ವಿ ಬಂತು, ಇನ್ನೊಂದು ಸ್ವಲ್ಪ ಬದಲಾದರು. ಆಗ ಸ್ಕೂಲ್ ಮಾಸ್ಟರ್ ಪಿಕ್ಚರು, ಅದ್ಭುತವಾದ ಹಾಡುಗಳು. ಹೀರೋಯಿನ್ನ ಕರೆದಿಡಿದ್ರು, ನೋಡಮ್ಮ ಟ್ರಾಲಿ ಶಾಟ್ಸ್ ಅಂತ ಮಾಡಿದ್ವಿ, ರೈಲ್ವೆ ಕಂಬಿ ಮೇಲೆ ಕ್ಯಾಮ್ರಾ ಬರ್ತದೆ, ಎಷ್ಟು ಬೇಕೋ ಅಷ್ಟು ಹೆಜ್ಜೆ ಹಾಕೊಂಡು ಡ್ಯಾನ್ಸ್ ಮಾಡಿ ಅಂತ. ಆವಾಗ ಹೆಣ್ಣುಮಕ್ಕಳು ಎಷ್ಟು ಬೇಕೋ ಅಷ್ಟು ಹೆಜ್ಜೆ ಹಾಕಿ ಡ್ಯಾನ್ಸ್ ಮಾಡೋರು, ಹೀರೋಗಳು ಹೀರೋನಿಂದ ನಡ್ಕೊಂಡು ಹೋಗ್ತಿರಷ್ಟೆ. 60ರ ದಶಕದಲ್ಲಿ ಹಾಡೇಗಿತ್ತು, ಆ ಡ್ಯಾನ್ಸ್ ಹಾಕಿರೋದು. ಅತಿ ಮಧುರ ಅನುರಾಗ, ಅತಿ ಮಧುರ ಅನುರಾಗ, ಜೀವನ ಸಂಧ್ಯಾ ರಾಗ, ಸಮರಸದ ವೈಭೋಗ, ಸಂಗ ಸಮಾಗಮ ರಾಗ. ಅತಿ ಮಧುರ ಅನುರಾಗ,
ಅತಿ ಮಧುರ ಅನುರಾಗ ಜೀವನ ಸಂಧ್ಯಾ ರಾಗ. ಇನ್ನು 65 ಬಂತು, ಇನ್ನೊಂದು ಸ್ವಲ್ಪ ಬದಲಾದರು. ಆಗ ನಮ್ಮ ರಾಜ್ಕುಮಾರ್ಗೆ ತೆಲುಗಿನ ಘಂಟಸಾಲ ಹಾಡು ಹೇಳೋರು. ವೀರಕೇಸರಿ ಚಿತ್ರ, ಲೀಲಾವತಮ್ನವ್ರ ನಾಯಕಿ. ಲೀಲಾವತ್ ಅವರಿಗೆ ಚೆನ್ನಾಗಿ ಡ್ಯಾನ್ಸ್ ಮಾಡೋಕ್ಕೆ ಬರ್ತಿಲ್ಲ. ಅದಕ್ಕೆ ಡೈರೆಕ್ಟರ್ ಅಂದರು, ನೋಡಿಮ್ಮ ನಿಮಗೆ ಡ್ಯಾನ್ಸೆಲ್ಲ ಚಿಂತೆ ಮಾಡಬೇಡಿ, 5 ಹೆಜ್ಜೆ ನಡ್ಕೊಂಡು ಹೋಗಿ ಹಾಗೆ ಹಿಂದಕ್ಕೆ ವಾಪಸ್ ಬನ್ನಿ ಅಂತ. ಅವರು ನಡ್ಕೊಂಡೋದ್ರೆ ಅಂತ ಅದ್ಭುತವಾದ ಅಭಿನಯ ಕೊಡೋರು. ಆ ಹಾಡಾಗಿರ್ತಿತ್ತು 65ರಲ್ಲಿ. ಸಿರಿ ಸರಿಗಾನ ಎದೆಲ್ಲನೆ ಹೂವಿನ ಬಾಣ. ಪ್ರಿಯ ಮೆಲ್ಲು ಸಿರಿ ಸರಿಗಾನ ಎದೆಲ್ಲನೆ ಹೂವಿನ ಬಾಣ. ಅಲ್ಲಿ ತನಕ ಚೆನ್ನಾಗಿತ್ತು ಸಿನಿಮಾ ಲ್ಯಾಂಡು. 70ರ ದಶಕ ಬಂತು, ಮಾದಕವಾದ ಹಾಡುಗಳು ಶುರುವಾಯಿತು. ಜ್ಯೋತಿಲಕ್ಷ್ಮಿ, ಜಯಮಾಲಿನಿ, ಹಲಮ್ ಎಲ್ಲ ಆವಾಗಲೇ ಶುರುವಾಗಿದ್ದು, ಕ್ಯಾಬ್ರೆ ಡ್ಯಾನ್ಸ್ಗಳು. ಆ 70ರ ದಶಕದಲ್ಲಿ ಹಾಡು ಹೇಗಿತ್ತು, ಆ ಡ್ಯಾನ್ಸ್ ಹೇಗಿರ್ತಿತ್ತು. ಜ್ಯೋತಿ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಾಲಿಗೆ ಬಿದ್ದಾಗ ನೀ ಅರಿಯದೆ ಸಂಚು. ಲಾರ 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 ಲಾರ. ನೋಡಿ, ಇದಕ್ಕೊಂಚೂರು ಚಪ್ಪಾಳೆ ಬಂತು ಈಗ. ಅಂದರೆ ಜನ ಚೇಂಜ್ ಕೇಳಿದ ಜಾಗ ಅಂತ. ಇನ್ನು 80 ಬಂತು, ಇನ್ನೊಂದು ಸ್ವಲ್ಪ ಬದಲಾದರು. ಆಗ ಅಂಬರೀಷ್, ವಿಷ್ಣುವರ್ಧನ್ ಬಂದ ಸಮಯ. ಆವಾಗ ಒಂಥರ ಕೊಂಜೋ ಹಾಡುಗಳು, ನಮ್ಮ ಕಡೆ ಚಡಿ ಥರ ಹಾಡು. ಹೂನವರು ಆ ಹೀರೋಯಿನ್ಗಳು ಬೇರೆ ಅಂದರು, ಸರ್ ಕ್ಯಾಬ್ರೆಗೆಲ್ಲ ದುಡ್ಡು ಯಾಕೆ ವೇಸ್ಟ್ ಮಾಡ್ತೀರಿ, ಆ ದುಡ್ಡು ನಮಗೆ ಕೊಡಿ, ಆ ಪಾರ್ಟು ನಾವೇ ಮಾಡಿ ಅಂದರು. 80ನೇ ಇಸ್ವಿಲಿ ಹೇಗಿತ್ತು ಹಾಡು ನೋಡಿ. ಚಡಿ ಚಡಿ ತಾಳೆನು ಈ ಚಳಿಯ, ಓಹೋ ಹೆಡತಿಯ ಬಾರಲಿ ನೀ ಸನಿಹ, ಓಹೋ ನಡುಗುವ ಮೈಯ ನೋಡಿದೆಯ, ವಿರಹದ ಕಟ್ಟೆಯ ತಿಳಿಸುವೆಯ, ಚಳಿ ಚಳಿ ಹಾಕಿ ಪರ್ಚ್ ಬಿಡೋರು. ಇನ್ನು 90ನೇ ಇಸ್ವಿ ಬಂತು, ಬ್ರೇಕ್ ಡ್ಯಾನ್ಸು, ಡಿಸ್ಕೋ ಡ್ಯಾನ್ಸು. ಅಕ್ಕಪಕ್ಕ ಯಾರು ನೋಡಲ್ಲ, ಎಲ್ರಿಗೂ ಚುಚ್ಚಿಬಿಡೋರು ಹಾಕ್ಕೊಂಡು. ಆ 90ರಲ್ಲಿ ಹಾಡಾಗಿತ್ತು, ಡ್ಯಾನ್ಸ್ ಆಗಿತ್ತು ನೋಡಿ. ಒಂದು ಗಂಡು ಹೆಣ್ಣು ಸೃಷ್ಟಿಯ ಕಣ್ಣು, ಆಯಿಂದ ಈವರೆಗೆ ಜೊತೆಯಾಗಿ ನಡೆಯುವ. ಎಲ್ರಿಗೂ ಚುಚ್ಚದೆ. ಇನ್ನು 2000 ಬಂತು, ಹೆಂಗೆ ಬೇಕಾದ್ರೆ ಹಾಡು ಹೇಳ್ಬೋದು, ಹೆಂಗೆ ಬೇಕಾದ್ರೆ ಡ್ಯಾನ್ಸ್ ಮಾಡ್ಬೋದು. ಅದಕ್ಕೊಂದು ಸಣ್ಣ ಉದಾಹರಣೆ. ಬರಿ ಓಳು ಬರಿ ಓಳು ಬರಿ ಓಳು, MTV ಸುಬ್ಬುಲಕ್ಷ್ಮಿಗೆ ಬರಿ ಓಳು ಬರಿ ಓಳು, CDV ಮಾದಗೌಡ್ರಿಗೆ ಬರಿ ಓಳು ಬರಿ ಓಳು. ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸು, ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸು, ಈ ಜಾನದರ ಕೆಲಸ ಮಾಡೋ ನಾಳು ನಾಳು. ಇನ್ನು 2005 ಕನ್ನಡ ಸಾಹಿತ್ಯಕ್ಕೆ ಅಪಾರವಾದಂಥ ಕೊಡುಗೆ. ಮೊದಲು ಪ್ರೀತಿ ಮಾಡ್ಬೇಕಾದ್ರೆ ಹೆಂಗೆ ಬರೆಯೋರು ಹಾಡು, ನೀ ಮುಟ್ಟಲು ರೋಮಾಂಚನ. ಈಗ ಅದನ್ನೇ ಬೆರೆಸಿ ಹೆಂಗೆ ಮಾಡಿದಾರೆ ಹಾಡು, ಈ ಟಚ್ಚಲ್ಲಿ ಏನೂ ಇದೆ.
ಇನ್ನು ಇವ್ರ ಅಜ್ಜಿ ಪಿಂಡ ಏನಂತ ಯಾರಿಗೂ ಗೊತ್ತಿಲ್ವಾ? ಇದನ್ನಾರು ತಡ್ಕೋಬೋದು. ನಾಯಿನೆಲ್ಲ ಚೂಬಿಟ್ಟು ಒಂದು ಲವ್ ಮಾಡಬೇಕು, ಅದು ಬೇರೆ ಹಾಡು ನೋಡ್ಬೇಕು ನೀವು. ಚೂಬಿಡೆ ಚೂಬಿಡೆ ನಾಯಿನ ಚೂಬಿಡೆ, ನಿನ್ನೆದ್ರಿಗೆ ಬಂದರೆ ಜಾಡಿಸಿ ಒದ್ಬಿಡು. ಚೂಬಿಡೆ ಚೂಬಿಡೆ ನಾಯಿನ ಚೂಬಿಡೆ, ನಿನ್ನೆದ್ರಿಗೆ ಬಂದರೆ ಜಾಡಿಸಿ ಒದ್ಬಿಡು. ಇನ್ನೊಂದು ಹಾಡು ನೋಡ್ಬೇಕು ನೀವು. ಆ ಹಾಡಿಗೂ ಸಾಹಿತ್ಯಕ್ಕೂ ಡ್ಯಾನ್ಸ್ಗೂ ಸಂಬಂಧನೇ ಇಲ್ಲ. ನಿಮ್ಮ ಕಡೆ ಎಲ್ಲ ಸೈಕಲ್ಗೆ ಹವಾ ಹೊಡೆಯೋದು ಅಂತಿರಲ್ಲ, ಆ ಥರ ಡ್ಯಾನ್ಸು. ಹಾಡು ನೋಡಿ ಹಿಂಗೆ. ನಿನ್ನ ಅಪ್ಪಿಕೊಳ್ಳ ನಿನ್ನ ತಪ್ಪಿಕೊಳ್ಳ, ನಿಂಗೆ ಜಾಡ್ಸಿ ಬದಿಲ ನಿಂಗೆ ಮೈ ಕೈ ನೋವ. ನಿನ್ನ ಅಪ್ಪಿಕೊಳ್ಳ ನಿನ್ನ ತಪ್ಪಿಕೊಳ್ಳ, ನಿಂಗೆ ಜಾಡ್ಸಿ ಬದಿಲ ನಿಂಗೆ ಮೈ ಕೈ ನೋವ. ಎಲ್ಲರಿಗೂ ಒಂದು ಸೈಕಲ್ ಶಾಪಕ್ಕೆ ಕೊಡ್ಬೋದು. ಇನ್ನು 2007 2 ಪಿಕ್ಚರು ಜನಗಳಿಗೆ ತಲೆಗೆಡಿಸ್ತು. ಒಂದು ದುನಿಯಾ, ಇನ್ನೊಂದು ಮುಂಗಾರು ಮಳೆ. ದುನಿಯಾ ಬಂದಮೇಲೆ ನನ್ನ ಬಣ್ಣದವ್ರಿಗೆಲ್ಲ ಖುಷಿ, ಈಗ ನಮಗೂ ಒಂದು ಫಿಗರು, ನಮಗೂ ಒಂದು ಹಾಡು. ಕರಿಯ ಐ ಲವ್ ಯು ಕರಿಕಾಗೆ ಮೇಲಾಣೆ, ಬೆಳ್ಳಿ ಐ ಲವ್ ಯು ಬೆಳ್ಳುಳ್ಳಿ ಮೇಲಾಣೆ. ಬರೆಯಕ್ಕೆ ಪ್ರೇಮದ ಪತ್ರ ಅಯ್ಯ ಪೆನ್ನಲ್ಲಿ ಇಂಕೇ ಇಲ್ಲ, ನಾನೇ ಬರೋಣ ಅಂದ್ರು ಬಸ್ ಚಾರ್ಜ್ ಕಾಸಿಲ್ಲ. ಕರಿಯ ಐ ಲವ್ ಯು. ಇನ್ನು ಮುಂಗಾರು ಮಳೆ ಭಾಳ ಅದ್ಭುತ. ಎಲ್ಲರ ಮನೆ ಟಿ ವಿಲೂ ಅದೇ ಹಾಡು, ಯಾರ ಮನೆ ರಿಂಗ್ ಟೋನ್ ನೋಡಿ ಅದೇ ಹಾಡು, ದರಿದ್ರ ಕಾರ್ ರಿವರ್ಸ್ ಹೋದ್ರು ಅದೇ ಹಾಡು. ಕೇಳಿ ಕೇಳಿ ತಲೆಗಡೆಗಿಟ್ಟು ಅದನ್ನು ಏನೇನೋ ಹಾಡು ಮಾಡಿದ್ದಾರೆ ನೋಡಿ ಹೆಂಗಿರುತ್ತೆ ಅಂತ. ಅನಿಸುತ್ತಿದೆಯೇಕೋ ಎಂದು ಪ್ರೇಯಸಿಯ ಕರೆಯಿದು ಎಂದು, ಮಾಯದ ಲೋಕದಿಂದ ನನಗಾದ ಕರೆಯಿದು ಎಂದು. ಅಹಯಂತ ಮಧುರ ಯಾತನೆ ಹಾರಿ ಓಡಿ ಬಂದೆ ನಾನೇನೇ, ಹೇಳೆ ಸುಮ್ಮನೆ. ಏನು ಹೇಳೋದು ನಿಮ್ಮ ಯೋಗ್ಯತೆಗೆ ಬೆಂಕಿ ಯಾಕ? ಫೋನ್ ಮಾಡಿರೋದು ನಾನು ಕಣ್ರಿ, ಯಾವಳವಳು? ಎಷ್ಟು ನಡೀತೀನಿ ನಿಮ್ಮ ವ್ಯವಹಾರ? ನಿಂದೇನೆ ಫೋನು. ಅನಿಸುತ್ತಿದೆಯೇಕೋ ಎಂದು ಹೆಂಡತಿಯ ಕರೆಯಿದು ಎಂದು, ದೆವ್ವದ ಲೋಕದಿಂದ ಕರ್ಕಶದ ಕರೆಯಿದು ಎಂದು. ಅಹಯಂತ ಭೀಕರ ಯಾತನೆ ಆಫೀಸ್ನಲ್ಲಿ ಬಾಸಿನ ಜೊತೆಗೆ ಮೀಟಿಂಗ್ ನಡೀತಿದೆ, ಇಡಲ ಸುಮ್ಮನೆ. ನೋಡಿ ಹೆಂಗೆ ಯೂಸ್ ಮಾಡ್ತಾರೆ ಹಾಡನ್ನ ಅಂತ. ಮೊದಲೇ ಹೆಂಗಿತ್ತು ರೀ ಹಾಡು? ಯಾರು ರೈಟ್ರ್ ಇರ್ತಾರೋ ಅವ್ರನ್ನೇ ಲವ್ ಮಾಡೋರು, ಅಷ್ಟು ಚೆನ್ನಾಗಿ ಸಾಹಿತ್ಯ ಮಾಡೋರು. ಹೆಂಗಿತ್ತು ಹಿಂದಿನ ಹಾಡು ನೋಡಿ. ನೀ ಮೂಡಿದ ಮಲ್ಲಿಗೆ ಹೂವಿನಾಲೆ, ನಿನಗೆಂದೇ ಬರೆದ ಪ್ರೇಮದ ಓಲೆ, ಅದ ನೋಡಿರೆ ಹರಿವುದು ಜೇನಿನ ಹೊಳೆ. ಹಾಗೆ ನಿದ್ದೆ ಬರಂಗಿರ್ತಿತ್ತು. ಬೇಡ ಹಿಂದೆನೇ ಫಾಸ್ಟ್ ಸಾಂಗ್ಗಳು ಮಾಡಿದರು. ಆ ಡ್ಯಾನ್ಸ್ಗಳು ಅಷ್ಟೇ ಎಷ್ಟು ಸುಲಭವಾಗಿರೋದು ಅಂದರೆ ಅದ್ಭುತವಾಗಿರೋದು. ಫಾಸ್ಟಾಗಿ ಹೆಂಗಿರ್ತಿತ್ತು ನೋಡಿ ಹಾಡೋ ಹಿಂದಲ್ದು. ಬಿಂಕದ ಸಿಂಗಾರಿ ಮೈಡೊಂಗಿನ ವೈಯಾರಿ, ಈ ಸವಿಗಳಿಗೆ ರಸದೀವಳಿಗೆ ಇನ್ನಂದ ಚಂದ ಮಕರಂದ. ಹಂಗಿತ್ತು. ಈಗೇನಾಗ್ಬಿಟ್ಟಿದೆ ಹಾಡುಗಳು, ಪ್ರಾಣ ಹೋಗುತ್ತೆ ಇವಾಗ. ನಮ್ಮ ಕಾಲೇಜ್ ಮಕ್ಕಳುಗಳು ಅಷ್ಟೇ, ಕಾಲೇಜ್ ಕಾಂಪೌಂಡ್ ಮೇಲೆ ಕೂತ್ಕೊಂಡ್ಬಿಡ್ತಾರೆ. ಒಬ್ಬರು ಕರೆದ್ರೆ ಸಿಗಲ್ಲ, ಒಂದು 7-8 ಹೆಸರು ಕರೆಯೋಣ ಅಂತ ಹಾಡುಗಳು ಹೇಳ್ತಾರೆ. ನೋಡ್ಬೇಕು ನೀವು.
ಜಲ 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 ಜಲದಾಕ್ಷಿ ಮಿನ 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 ಮೀನಾಕ್ಷಿ ಬಡ 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 ಪಂಜರಂಗಿ ಪಾರೆ ಅಜಡಿ ಪಾರೆ ಜಲ 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 ಜಲದಾಕ್ಷಿ ಮಿನ 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 ಮೀನಾಕ್ಷಿ ಬಡ 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 ಪಂಜರಂಗಿ ಪಾರೆ ಅಜಡಿ ಪಾರೆ. ಊರು ಬಿಟ್ಟು ಓಡ್ಬಿಡ್ಬೇಕು ಅವಳು. ಇನ್ನು 2010 ಭಗವಂತನಿಗೂ ಇಷ್ಟ ಆಗಬೇಕು ಅಂತ ಹಾಡು. ಕೊಂದು ಬಿಡ್ಬೇಕಂತೆ ಲವ್ ಮಾಡ್ಬೇಕಂತೆ. ಸತ್ ಮೇಲೆ ಹೆಂಗೆ ಲವ್ ಮಾಡೋದು? ಅದಕ್ಕೊಂದು ಹಾಡು. ಕೊಲ್ಲೆ ನನ್ನನ್ನೇ ಕೊಲ್ಲೆ ನನ್ನನ್ನೇ ಮುಂದಿಂದಾದರೂ ತುಜ್ಜೆ ಅಯ್ಯೋ ಹಿಂದಿಂದಾದರೂ ತುಜ್ಜೆ ಕೊಲ್ಲುತ್ತ ನೀನು ಪ್ರೀತಿ ಮಾಡಿ ನೀನು ನೆಗೆದು ಬೀಡೆ ಕೊಲ್ಲೆ ನನ್ನನ್ನೇ ಕೊಲ್ಲೆ ನನ್ನನ್ನೇ. ಇನ್ನು 2010 ತಂದೆ ತಾಯಿ ಅಪ್ಪ ಅಮ್ಮ ಅಂದರೆ ಎಂತೆಂಥ ಹಾಡು ಬರೀತಿದ್ರು ಹಿಂದೆ. ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು. ಇವಾಗ ಅಮ್ಮ ಲೂಸ ಅಪ್ಪ ಲೂಸ ನೀ ಲೂಸ ಅರೆ ಅವ್ರು ಲೂಸ ಅದು ಸಾರಿ ಎಲ್ಲ ಲೂಸ್ ಆಗ್ಬಿಡ್ಬೇಕು, ಇಲ್ಲ ಮನೆ ಬಿಟ್ಟು ಹೊಟ್ಟೋಗ್ಬೇಕು. ಅಂಥ ಅದ್ಭುತವಾದ ಹಾಡುಗಳು. ಇನ್ನು 2012 ಆದಮೇಲೆ ಬರೀ ಕುಡುಕರ ಮೇಲೆ ಹಾಡು. ಆ ಎಣ್ಣೆ ಕುಡಿದು ಬೇಜಾರಾಗಿ ಮಲಗಿರೋರ ಮೇಲೆಲ್ಲ ಹಾಡು. ಹೆಂಗಿತ್ತು? ಖಾಲಿ ಕ್ವಾಟ್ರು ಬಾಟ್ಲಿ ಹಂಗೆ ಲೈಫು ಆಚೆಗಾಗೋಳೆ ವೈಬು ಖಾಲಿ ಕ್ವಾಟ್ರು ಬಾಟ್ಲಿ ಹಂಗೆ ಲೈಫು ಆಚೆಗಾಗೋಳೆ ವೈಬು ಕಣ್ತುಂಬ ನೀರು ಬಾಯ್ ತುಂಬ ಬೀರು ಕಣ್ತುಂಬ ನೀರು ಬಾಯ್ ತುಂಬ ಬೀರು ನಿಜವಾಗ್ಲು ಬಾರು ಗಂಡು ಮಕ್ಕಳ ತವರು. ಈ ಹಾಡನ್ನಾರು ತಡ್ಕೋಬೋದು. ಇನ್ನೊಂದು ಹಾಡಿದೆ ಅದೇ ಪಿಕ್ಚರ್ಲಿ, ಭಾಳ ಅದ್ಭುತ, ಕೇಳ್ಬೇಕು ನೀವು. ಅಕ್ಕ ನಿನ್ ಮಗಳು ನಂಗೆ ಚಿಕ್ಕವಳಗಲ್ವಾ ಪಕ್ಕದ ಮನೆ ಪದ್ಮಾನೆ ಸರಿ ಬಗಲ್ವಾ ಅಕ್ಕ ನಿನ್ ಮಗಳು ನಂಗೆ ಚಿಕ್ಕವಳಗಲ್ವಾ ಪಕ್ಕದ ಮನೆ ಪದ್ಮಾನೆ ಸರಿ ಬಗಲ್ವಾ. ಹೋಗೋರಪ್ಪ ಸರಿ ಮಾಡ್ತಾನೆ. ಎಂತೆಂಥ ಹಾಡ್ರಿ, ಹೆಂಗೆ ಬಂತು. ಮೊದಲೆಲ್ಲ ಪಿಕ್ಚರ್ ನೋಡಿದ್ರೆ ಹಾಡು ಕೇಳಿದ್ರೆ ಜೀವನದಲ್ಲಿ ಬದಲಾವಣೆ ಆಗ್ತಿದ್ವು. ಸುಮ್ಮನೆ ಕಸ್ತೂರಿ ನಿವಾಸ ಹಾಡು ನೋಡಿ ಹೆಂಗಿತ್ತು ಅಂದ್ರಪ್ಪ. ಆಡಿಸುವಾತ ಬೇಸರ ಮೂಡಿ ಆಟ ಮುಗಿಸಿದ ಸೂತ್ರವ ಹರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ ಕಂಬನಿದಾರೆ ಹರಸಲು ನನ್ನ ಜೀವ ಉಳಿಸಿದ ನನ್ನ ಜೀವ ಉಳಿಸಿದ. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಯಾರೇ ಬರಲಿ ಮನಸ್ಸಿಗೆ ಎಂದು ಶಾಂತಿ ದೊರಕದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು ಹೀಗೆ ನಗುತ್ತಿರುವುದು. ಹೀಗೆ ಬರೀತಿದ್ದವ್ರು ಹಾಡು ಇವಾಗ ಹೆಂಗೆ ಮಾಡಿದ್ದಾರೆ ಹಾಡನ್ನ ನೋಡಿ. ಜೀವನ ಟಾನಿಕ್ ಬಾಟ್ಲು ಕುಡಿಯಕ್ಕೆ ಮುಂದೆ ಅಲ್ಲಾಡ್ಸೋ ಬಾಳಿನ ಮೇಕು ಒತ್ತು ಮೇಲೆ ಕೆಳಗೆ ಅಲ್ಲಾಡ್ಸು ಏನು ಹಾಡ್ರಿ ಇದು? ಅದು ಯಾವುದಾದೋ ಹಾಡುಗಳು. ನಿಮ್ಮ ಕಡೆ ಎಲ್ಲ ಗೊತ್ತಲ್ಲ, ಹಸು ಸಗಣಿ ಹಾಕಿದರೆ ಅದು ತುಳ್ಕೊಂಡು ಹೋದರೆ ಡ್ಯಾನ್ಸ್. ಇವಾಗ ಅದು ಯಾವುದೋ ಒಂದು ಕನ್ನಡ ಹಾಡು ಬಂದಿದೆ, ಪುಷ್ಪ ಅಂತ ಪಿಕ್ಚರು, ನೋಡ್ಬೇಕು ನೀವು. ನೋಟ ಬಂಗಾರವಾಯಿತೆ ಶ್ರೀವಲ್ಲಿ ನಗುವೆ ಮಾಣಿಕ್ಯವಾಯಿತೆ. ನೋಟ ಬಂಗಾರವಾಯಿತೆ ಶ್ರೀವಲ್ಲಿ ಮಗುವೆ ಮಾಣಿಕ್ಯವಾಯಿತೆ. ಏನು ಕುರ್ಚ್ಕೊಳ್ಳೋದಂತೆ, ಹಿಂಗೆ ಸಗಡಿ ತುಳ್ಕೊಳೋದ್ರೆ ವರ್ಷಗಳಕ್ಕೆ ಮಾಡ್ತಿದ್ವು. ಅದೊಂದು ಡ್ಯಾನ್ಸ್ ಆಗೋಯ್ತು. ಇನ್ನು ಮುಂದೆ ಏನೇನಾಗುತ್ತೋ ಹಾಡುಗಳು ಹೇಳಂಗಿಲ್ಲ.
ಕೊನೆಯದಾಗ ಒಂದು ಹಾಡು ಯಾರ ಮೇಲೆ ಮಾಡಲಿ? ಕೊನೆಗೆ ಬಂದ್ಬಿಟ್ಟಿದ್ದೀನಿ ಈಗ. ಫೋಟೋಗ್ರಾಫರ್ ಅವರೇ, ಹಿಂಗೆ ಬೂದಾರ್ ಬಂಡ್ಲೆ, ನಿಮ್ಮ ಹೆಸರು ಅಂತ? ಲೋಕೇಶ್ ಅವ್ರು ನೋಡಿ, ಫೋಟೋ ಮಾಡ್ಕೊಂಡು ತೆಗೆ ಆರಾಮಾಗಿದ್ದಾರಲ್ವ. ಇವ್ರಿಗೆ 5 ಕೋಟಿ ಲ್ಯಾಟ್ರಿ ಬಂದರೆ ಲೋಕೇಶ್ ಮೇಲೆ ಒಂದು ಹಾಡು ಮಾಡ್ತಾರೆ. 5 ಕೋಟಿ ಖಾಲಿ ಮಾಡೋಕ್ಕೆ ಹೆಂಗೆ ಮಾಡ್ಬೋದು ಹಾಡು ಅಂತ ನೋಡಿ. ಈಗ ಲೋಕೇಶ್ ಮೇಲೆ ಹಾಡು. ಲೋಕೇಶ ನನ್ನ ಲೋಕೇಶ, ಕ್ಯಾಮ್ರಾಮೆನ್ ನನ್ನ ಲೋಕೇಶ, ಪ್ರೀತಿ ಮಾಡಲು ಏಕೆ ಇನ್ನೂ ಬಂದಿಲ್ಲ ನನ್ನ ಕ್ಯಾಮ್ರಾ ಪಚ್ಚ ಕಣ್ಣಿಸು ನನ್ನ. ಅಯ್ಯೋ ಅಯ್ಯೋ ಲೋಕೇಶ ನನ್ನ ಲೋಕೇಶ, ಗೇಜ 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 ಲೋಕೇಶ. ಇದ್ದರೆ ನೀವು ಒಂದೇ ಒಂದು ಕ್ಯಾಮರಾ, ಬೆಂಗಳೂರು MG ರೋಡಿಗೆ ಬಂದರೆ ಲವ್ ಒಂದೇ ವ್ಯವಹಾರ. ಬನ್ನಿ ನನ್ನ ಲೋಕೇಶ, ಲವ್ ಮಾಡೋಣ, ಪ್ರೀತಿ ಮಾಡಿ ಲೈಫನ್ನು ನಾವು ಜಾಲಿ ಮಾಡೋಣ, ಪ್ರೀತಿ ಮಾಡಿ ಲೈಫನ್ನು ನಾವು ಜಾಲಿ ಮಾಡೋಣ. ಬನ್ನಿ ನನ್ನ ಲೋಕೇಶ. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ